ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದಲ್ಲಿ ಕಾಡು ಕೋಣಗಳ ಉಪಟಳದಿಂದ ಅಲ್ಲಿನ ಕೃಷಿಕರು ಬೇಸತ್ತಿದ್ದಾರೆ. ಗ್ರಾಮದ ಕರಂಬಿ ಬಿತ್ತಿಳು ಎಂಬಲ್ಲಿ ಸುಮಾರು 15 ಕುಟುಂಬಗಳು ವಾಸಿಸುತ್ತವೆ. ಅಲ್ಲಿನ ನಿವಾಸಿಗಳು ದಿನಾಲೂ ರಾತ್ರಿ ನಿದ್ದೆಗೆಟ್ಟು ಕಾಡು ಕೋಣಗಳನ್ನು ಓಡಿಸುವಂತಾಗಿದೆ. ನಿನ್ನೆ ಬೆಳಿಗ್ಗೆ 2 ಕಾಡು ಕೋಣಗಳು ಜಿದ್ದಿಗೆ ನಿಂತಿದ್ದು ಸುಮಾರು ಅರ್ಧ ಗಂಟೆಗಳ ಕಾಲ ಕಾದಾಡಿವೆ. ಕೃಷಿಕರು ಅಡಿಕೆ ತೋಟ, ಕೊಕ್ಕೋ ಗಿಡ ಹಾಗೂ ಇತರ ಕೃಷಿಗಳನ್ನ ನಾಶ ಮಾಡುತ್ತಿವೆ. ಅಲ್ಲಿನ ನಿವಾಸಿಯಾದ ಸುಧಾಕರ್ ಭಟ್ ಅವರು ಮಾತನಾಡಿ, ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವರು ಡಾಫೆಯ ಉತ್ತರ ಕೊಡ್ತಿದ್ದಾರೆ. ನಮಗೆ ಶಾಶ್ವತ ಪರಿಹಾರವನ್ನ ಕೊಡಬೇಕು ಎಂದು ಹೇಳಿದರು. ನಾನು ನಮ್ಮ ತೋಟದಲ್ಲಿ ಕಾಟಿಗಳ ಉಪಟಳ ಜೋರಾಗಿದೆ. ದಿನಾಲೂ ತೋಟದಲ್ಲಿ ಬಂದು ಗಲಾಟೆ ಮಾಡಿಕೊಳ್ಳೋದು, ತೋಟದ ಬೆಳೆಗಳನ್ನು ನಾಶ ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಅರಣ್ಯ ಇಲಾಖೆಗೆ ತಿಳಿಸಿದರೆ ಅವರು ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತೋಟದ ಸುತ್ತ ಕಾಡಿರುವುದರಿಂದ ಎಂಥ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಸರಕಾರದಿಂದ ಏನಾದರೂ ಒಂದು ಶಾಶ್ವತ ಪರಿಹಾರ ಸಿಗಬೇಕು ಅಂತೇಳಿ ನಮ್ಮ ಆಗ್ರಹ. ಇಲ್ಲಿ ಈ ಏರಿಯಾದಲ್ಲಿ ಸಾಧಾರಣ ಒಂದು 10-15 ಕುಟುಂಬಗಳಿದೆ. ಎಲ್ಲ ಮನೆಗೂ ಇದೇ ಸಮಸ್ಯೆ, ಬೆಳೆಗಳ ನಾಶ ಮಾಡ್ತಾ ಇದೆ. ಏನೇ ಆದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸಮಸ್ಯೆಯನ್ನ ಕೂಡಲೇ ಪರಿಹರಿಸಬೇಕಾಗಿದೆ. ಸತೀಶ್, V4 ನ್ಯೂಸ್, ಬೆಳ್ತಂಗಡಿ.